ಉಡುಪಿಯಲ್ಲಿ ಕೊರಗ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ತಮ್ಮ ಮೂಲಭೂತ ಹಕ್ಕುಗಳ ಪ್ರತಿಪಾದನೆಗಾಗಿ ಮತ್ತು ತಮಗೆ ದೊರಕಬೇಕಾದಂತಹ ಅನುದಾನದ ಕುರಿತಾಗಿ ಒಂದು ಪ್ರತಿಭಟನೆ ನಡೆದಿದೆ. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಉಡುಪಿ ಜಿಲ್ಲಾ ಕೊರಗರ ಸಂಘ ಕೊರಗರ ವೈದ್ಯಕೀಯ ವೆಚ್ಚ ಮರುಪಾವತಿ ಅನುದಾನ ಬಿಡುಗಡೆ ಒತ್ತಾಯಿಸಿ ಹಕ್ಕೊತ್ತಾಯ ಜಾಥಾ ಮತ್ತು ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ನೆರೆದು ತಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ ವಿವಿಧ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರದರ್ಶಿಸಿದರು. ಈಗಾಗಲೇ ಕೊರಗರ ವೈದ್ಯಕೀಯ ವೆಚ್ಚ ಮರುಪಾವತಿ ಪ್ರಮುಖವಾದಂತಹ ಬೇಡಿಕೆಯಾಗಿತ್ತು. ಅದರ ಜೊತೆಗೆ ಇದುವರೆಗೆ ನಡೆದಂತಹ ಕೊರಗರ ಸಾವು ನೋವುಗಳ ಬಗ್ಗೆ ಹಾಗೆ ಇನ್ನಿತರ ಅನೇಕ ಬೇಡಿಕೆಗಳನ್ನು ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದರು. ನಮ್ಮ ಬರ್ತಾ ಇರುವಂತಹ ಒಂದು ನಮ್ಮ ಮೇಲೆ ದಬ್ಬಾಳಿಕೆ, ಇದನ್ನು ವಿರೋಧಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ತಪ್ಪಿತಸ್ಥರು, ಸೊ ಇವರ ವಿರುದ್ಧ ಈ ಹೋರಾಟ ಮುಂದೆ ಮಾಡ್ತೇವೆ ಅಂತ. ಆದ್ರೆ ಅದಕ್ಕೇನಾದ್ರೂ ಒಪ್ಪಿಕೊಂಡ್ರೆ ಮುಂದೆ ನಿಮ್ಗೆ ಈ ತರದ ಜನಬಲವೂ ಇರುವುದಿಲ್ಲ. ಜನರು ಅವರವರ ಪಾಡಿಗೆ ಆಗಿಬಿಡ್ತಾರೆ. ಈಗಲೇ ಸಾಕಷ್ಟು ಜನ ಸುಮ್ಮನಾಗ್ಬಿಟ್ಟಿದ್ದಾರೆ. ಇರ್ಲಿ ಬಿಡು, ನಮ್ಗೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಯಾರನ್ನು ನಂಬಬೇಡಿ. ನಿಮ್ಮ ಈ ಹೋರಾಟ ಇದು ಬಹಳ ಅನುಕರಣೀಯ. ಇದು ಸಮಾಜದ ಬೇರೆ ವರ್ಗದವರಿಗೂ ಗೊತ್ತಾಗಬೇಕು. ಏನಂದ್ರೆ ಈ ರೀತಿ ಮಾಡಿದರೆ ಮಾತ್ರ ನಮ್ಮ ಇದು ನೋಡಿ, ಒಂದು ಸ್ಪಷ್ಟವಾಗಿ ಹೇಳ್ತಾನೆ, ಆರೋಗ್ಯ ನನ್ನ ಮಾಡಿದಂತ ಎರಡು ಬಹಳ ಒಳ್ಳೆಯ ಕೆಲಸಗಳು ಅಂದ್ರೆ ಒಂದು ಜನೌಷಧಿ, ಎರಡನೇದು ಆಯುಷ್ಮಾನ್ ಭಾರತ್ ಯೋಜನೆ. ಆದ್ರೆ ಇದೇ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಯೋಜನೆಯನ್ನ ಸರಿಯಾಗಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಮೊದಲು ರೆಫರಲ್ ಅಂತ ಹೇಳಿ ಜೀವ ತಿಂದ್ರು ಸರ್ಕಾರಿ ಆಸ್ಪತ್ರೆದು, ಪ್ರೊಟೆಸ್ಟ್ ಆದ್ಮೇಲೆ ಅದನ್ನ ಚೇಂಜ್ ಮಾಡಿದ್ರು. ಈಗ ಕೋಲ್ಡ್ ಅಂತ. ಈ ನಾಳೆ ನಿಮ್ಗೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಕುಡಿತದ ಇದು ಇದೆ, ಅದಕ್ಕೋಸ್ಕರ ನಿಮ್ಗೆ ಆ ಕೋಡ್ ಸಿಗುದಿಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಿ? ಸೊ ಒಟ್ಟಿನಲ್ಲಿ ಈ ಆಯುಷ್ಮಾನ್ ಭಾರತ್ ಅದರಲ್ಲಿ ಕೆಲವು ಇದನ್ನು ಬರ್ಲಿ. ಈಗ ನಾನು ಇನ್ನೂ ಒಂದು ಲಾಜಿಕ್ ನನಗೆ ಅರ್ಥ ಆಗಲ್ಲ. ಸರ್ಕಾರ ಹೇಳ್ತಾ ಇದೆ ನೀವು ಕುಡಿಯುವುದರಿಂದ ಇದು ಮಾಡ್ತಾ ಇದೆ ಅಂತ. ಹಾಗಿದ್ರೆ ಸರ್ಕಾರ ಎಕ್ಸೈಸ್ ಇಲಾಖೆಗೆ ಯಾಕೆ ಟಾರ್ಗೆಟ್ ಕೊಡುತ್ತೆ? ಸರ್ಕಾರವೇ ನಿಮ್ಮನ್ನು ಕುಡಿಸ್ತಾ ಇದೆ. ಆಕ್ಚುಲಿ ಸರ್ಕಾರವೇ ನಿಮಗೆ ಕುಡೀರಿ 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 ಅಂತ ಹೇಳ್ತಾ ಇದೆ. ಯಾಕಂದ್ರೆ ಇವತ್ತಿಗೂ ನಮ್ಮ ಸರ್ಕಾರದ ಆದಾಯವನ್ನು ನೋಡಿ, ಸಾಧಾರಣ 19-20% ಸರ್ಕಾರದ ಆದಾಯ ಮದ್ಯಪಾನದಿಂದ ಬರುತ್ತೆ.